ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಗ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಕ್ಲೆನ್ ಮಾತರೆಲ್ಲ ಮೋಕೆಡೆ ಎತ್ಕೊಂಡೊಂದುಲ್ಲೆ. ಇನಿ ಗಣಪತಿ ದೇವರಿಗೂ ಇಷ್ಟವಾಯಿನ ಒಂಜಿ ಮೋದಕ ಮಲ್ಪುಗ. ಗಣಪತಿ ದೇವರಿಗೆ ಇಷ್ಟವಾದ ಮೋದಕವನ್ನು ಮಾಡುವ ತುಂಬ ಸುಲಭ, 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಅದಕ್ಕೆ ನಾನು ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೇನೆ. 1 ಕಪ್ಪುದಾತು ಬೊಲ್ದು ಎನ್ಮೆನು ಒಂಜಿ ಪ್ಯಾನಿಗೆ ಪಾಡ್ದು ನಮ್ಮ ಶೋಕು ಪೊತ್ತು ಪೊತ್ತುದು ಚಪ್ಪೆ ಅಕ್ಕಿನ ತುಲೆ ನಮ್ಮದೇನು ಪೊಡಿ ಮಲ್ಪೊಡು. ಇದು ಸಾಕು, ಗ್ಯಾಸ್ ಬಂದ್ ಮಾಡುವ. ಈಗ ಇದು ಆಯಿತು ಹೊರದು ಒಂದು ಪೊತ್ತು ದಾಣಿತ್ತ ಗ್ಯಾಸ್ ಬಂದ್ ಮಲ್ತು ಚಪ್ಪೆವರೆ ಬಿಡ್ಕ. ಇಂಚಿಡು ಅರ್ಧ ಕಪ್ ಸಕ್ಕರೆಗೆ ಒಂದು 2-3 ತುಂಡು ಏಲಕ್ಕಿ ಪಾಡ್ದು ಉದೇನು ಪೊಡಿ ಮಲ್ಪೆ. ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಅದಕ್ಕೊಂದು 2-3 ಏಲಕ್ಕಿ ಹಾಕಿ ಹುಡಿ ಮಾಡ್ಕೋಬೇಕು. ನೋಡಿ, ಈಗ ಇದು ಪೌಡರ್ ಆಯಿತು ಸಕ್ಕರೆದು. ಇವಾಗ ಒಂದು 2 ಚಮಚದಷ್ಟು ಹುರಿದ ಎಳ್ಳನ್ನು ನಾವು ತೆಗೆದಿಡ್ಕೊಳ್ಳುವ. ಒಂದು 2 ಚಮಚದಾತು ಎನ್ಮೆನ ದೆತ್ತಿವಂಗ ಪೊತ್ತುದಿತ್ತಿನ ಬೊಕ ಒರಿದಿನವೇನು ಒಂಜಿ ಮಿಕ್ಸಿ ಜಾರ್ಗೆ ಪಾಡ್ದು ಪೊಡಿ ಮಲ್ಪುಗ. ಇವಾಗ ಉಳಿದ ಎಳ್ಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ನೋಡಿ, ಈಗ ಹುಡಿ ಮಾಡಿ ತರ್ತೇನೆ. ನೋಡಿ, ಇವಾಗ ಎಳ್ಳಿನ ಹುಡಿ ಕೂಡ ರೆಡಿ ಆಯಿತು. ಎನ್ಮೆದ ಪೊಡಿ ಆಂಡಿ ತೈಕ್ ನಮ್ಮ ಸಕ್ಕರೆ ಎಲ್ಲ ಪಾಡ್ಗ ಪೊಡಿ ಮಲ್ತಿತ್ತಿನ. ನಾವು ಹುಡಿ ಮಾಡಿಟ್ಟ ಸಕ್ಕರೆ ಮತ್ತು ಒಂದು 3-4 ಚಮಚ ತುಪ್ಪವನ್ನು ಸೇರಿಸ್ಕೋಬೇಕು. 3-4 ಚಮಚ ನೆಯ್ಯಿ ಪಾಡ್ದು ಒಂದೇನು ಮಿಕ್ಸಿನ ತಿರ್ಗದ ಹೊತ್ತುಲ್ಲ ಎಂಚೆ ಕಡಿದು ಬತ್ತರಡು. ಇವಾಗ ನೋಡಿ, ಮಿಕ್ಸಿಯನ್ನು ನಾನು ರುಬ್ಬಿ ತಂದಿದ್ದನ್ನು ಮಿಕ್ಸ್ ಮಾಡಿದೆ. ಮಿಕ್ಸಿಯಲ್ಲಿ 2 ಪಲ್ಸ್ ಮಾಡಿದರೆ ಸಾಕಾಗ್ತದೆ. ಇದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇವಾಗ ನಾವು ಒಂದು ಪ್ಲೇಟಿಗೆ ಇದನ್ನು ತೆಗೆದು ನೋಡಿ, ಹಿಟ್ಟು ಚೆನ್ನಾಗಿ ಬಂದಿದೆ ಮೋದಕದ್ದು. ತುಲೆ ಮೋದಕದ ಹಿಟ್ಟು ಶೋಕು ಬೈದಂಡು ಈತೆಯನ್ನು ಒಂದೇ ಸೈಜ್ದ ಉಂಡೆನು ಮಲ್ತದಿ ಒಂದೇ ಥರದ ಉಂಡೆಗಳನ್ನು ನಾವು ಸಪ್ರೇಟ್ ಮಾಡಿಕೊಂಡು ಇಡುವ. ಆಮೇಲೆ ಉಂಡೆಗಳನ್ನು ನಾವು ತೆಗೆದಿಟ್ಟ ಎಳ್ಳಿನಲ್ಲಿ ಹೀಗೆ ನಾವು ಹೊರಳಿಸಿ ಹೀಗೆ ಮೋದಕಗಳನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಒಂಜೊಂಜೆ ಉಂಡೆನು ನಮ್ಮ ದೆತ್ತಿನ ಎನ್ಮೆಡು ಪೊರೆಲ್ತದ ಇಂಚ ತುಲೆ ಕೈಟೆ ಮೋದಕದ ಶೇಪ್ ಕೊರಡು. ಮಸ್ತ್ ಶೋಕ ಆತಂಡು ಫ್ರೆಂಡ್ಸ್. ಅಂಚನೆ ಖಂಡಿತ ನೀಗಲು ಈ ಚೌತಿಗೆ ಈ ಒಂಜಿ ಮೋದಕನ ಟ್ರೈ ಮಲ್ಪಲೆ. ಬೇಗ ಆಪಿನ ಒಂಜಿ ಮೋದಕ, ಬೇಗ ಆಗುವ ಮೋದಕ, ತುಂಬ ಒಳ್ಳೆಯದಾಗಿದೆ. ಅಷ್ಟೇ ರುಚಿಕರ ಉಂಟು, ಹಾಗೆ ದಿಢೀರಾಗಿ ಆಗ್ತದೆ. ಖಂಡಿತ ನೀವು ಈ ಚತುರ್ಥಿಗೆ ಈ ಥರ ಮೋದಕವನ್ನು ದೇವರಿಗೆ ನೈವೇದ್ಯಕ್ಕೆ ಇಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಯ್ನಾತ್ ಜನಕ್ಕೆ ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ದೆ ಚಾನಲ್ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಅಂಚನೆ ಲೈಕ್ ಕಮೆಂಟ್ ಮಲ್ಪರೆ ಮರಪುರ್ಚಿ. ಧನ್ಯವಾದ.